welcome back to my YouTube channel Vlog with Dixit. Hello, welcome back to my YouTube channel Vlog with Dixita. ಯಾರೆಲ್ಲ ನನ್ನ ಚಾನೆಲ್ಗೆ ಹೊಸಬ್ರಿದ್ದೀರಾ, ಸೊ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಚಾನಲ್ನಲ್ಲಿರುವ ವಿಡಿಯೋಸ್ನ ಯಾರೆಲ್ಲ ಮೊದಲಿನಿಂದ ನೋಡ್ಕೊಂಡು ಬಂದಿದ್ದೀರಾ ಅವರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಇವತ್ತಿನ ವ್ಲಾಗಲ್ಲಿ ಇವತ್ತಿನ ವಿಡಿಯೋದಲ್ಲಿ ಏನಂತ ಹೇಳಿದರೆ, ತುಂಬ ದಿವಸದಿಂದ ಎಲ್ಲರೂ ಕೇಳ್ತಾ ಇದ್ರಿ ನಿಮ್ಮ ಕರ್ಲಿ ಹೇರ್ ಸೀಕ್ರೆಟ್ ಅಂತ, ನೀವು ಹೇರ್ ಸೀಕ್ರೆಟ್ ಅಂತ ನೀವು ಏನ್ ತಲೆಗೆ ಹಚ್ಕೊಳ್ತೀರಾ ಅಂಡ್ ಯಾವ ಶಾಂಪೂ ಯೂಸ್ ಮಾಡ್ತೀರಾ. ಸೊ ತುಂಬಾ ಜನ ಹೇಳ್ತಾ ಇದ್ರು ಏನು ಅಂದ್ರೆ ನಂಗೆ ಒಂದೊಂದು ಹೆಸರಲ್ಲಿ ಕರೆಯೋದು, ನೀನು ಎಂತ ಕರ್ಲಿ ಹೇರ್ ಮಾಡ್ಕೊಂಡಿರೋದಾ ಅಥವಾ ನಿಮ್ದು ನ್ಯಾಚುರಲ್ ಹೇರಾ ಅಥವಾ ಲೈಕ್ ಎಷ್ಟು ಖರ್ಚಾಯ್ತು, ಏನೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ. ಸೊ ಫೈನಲಿ ನಾನು ವಿಡಿಯೋ ಮಾಡಲಿಕ್ಕೆ ರೆಡಿಯಾಗಿದ್ದೇನೆ. ಕರ್ಲಿ ಹೇರ್ ಏನು ಯೂಸ್ ಮಾಡ್ತೇನೆ ನಾನು ನನ್ನ ಹೇರಿಗೆ ಅಂತ, ಲೈಕ್ ಬೇಸಿಕ್ ಟಿಪ್ಸ್ ಸಹ ಹೇಳ್ತೇನೆ. ಲೈಕ್ ಹೇರ್ ಹೇಗೆ ಮೇಂಟೈನ್ ಮಾಡ್ಕೊಳ್ಬೋದು, ಹೇರ್ ಫಾಲಿಗೆ ಹೇಗೆ ಮೇಂಟೈನ್ ಮಾಡ್ಕೊಳ್ಬೇಕು, ಏನೆಲ್ಲ ಹಚ್ಕೋಬೇಕು, ಹೇಗೆ ನಾವು ಕೇರ್ ಮಾಡಬೇಕು ನಮ್ಮ ಹೇರನ್ನು. ಸೊ ನಿಮಗೆ ನನ್ನ ಹೇರ್ ಶಾರ್ಟ್ ಅನ್ನಿಸ್ಬೋದು, ಬಟ್ ನೋ, ಶಾರ್ಟ್ ಇಲ್ಲ, ಅದು ಕರ್ಲ್ ಇರೋದ್ರಿಂದ ನನಗೆ ಇಲ್ಲಿವರೆಗೆ ಅಷ್ಟೇ ಕಾಣಿಸೋದು. ನಾನು ಏನಾದರೂ ಅಕಸ್ಮಾತ್ ಸ್ಟ್ರೈಟ್ ಮಾಡಿದರೆ ನನ್ನ ಕೂದಲು ಇಲ್ಲಿ ತನಕ ಬರ್ತದೆ, ಲೈಕ್ ಒಂದು ಇಲ್ಲಿ ತನಕ ಬರ್ತದೆ. ಹಾಂ, ಓಕೆ, ಡಿಲೇ ಮಾಡಿದೆ, ನಾವು ವಿಡಿಯೋ ಸ್ಟಾರ್ಟ್ ಮಾಡುವ, ಯಾಕೆ ಡ್ರ್ಯಾಗ್ ಮಾಡೋದಲ್ವಾ. ಸೊ ಫಸ್ಟ್ ಬೇಕಾಗಿರೋದು ಹೇರ್ ನಾವು ಮೇಂಟೈನ್ ಮಾಡ್ಬೇಕು ಹೇಳಿದ್ರೆ ಹೇರಿಗೆ ಒಳ್ಳೆ ಫುಡ್ ಅಂತ ಹೇಳಿದ್ರೆ ಅದೇ ಶಾಂಪೂ, ಕಂಡೀಷ್ನರ್, ಕ್ರೀಮ್ ಆರ್ ವಾಟ್ ಎವರ್, ಸಿರಮ್ ಏನೇ ಆಗಿರ್ಬೋದು. ಸೊ ಫಸ್ಟ್ ಥಿಂಗು, ನೀವು ಸ್ನಾನ ಮಾಡುವ ಮುಂಚೆ ನೀವು ಯಾವ ರೀತಿ ನಿಮ್ಮ ಸ್ನಾನಕ್ಕಿಂತ ಮೊದಲು, ಸೊ ಸ್ನಾನ ಮಾಡುವ ಮುಂಚೆ ನೀವು ಯಾವ ರೀತಿ ಕೇರ್ ಮಾಡ್ತೀರಾ. ಸೊ ಮೋಸ್ಟ್ ಬರೋದರಲ್ಲಿ ಆಯಿಲಿಂಗ್ ಮಾಡೋದು ಅಥವಾ ಸಿರಮ್ ಯೂಸ್ ಮಾಡೋದು, ಹೇರ್ ಸಿರಮ್. ಆ್ಯಂಡ್ ನಾನು ಹೇರ್ ಸಿರಮ್ ಯೂಸ್ ಮಾಡೋದಿಲ್ಲ, ಬಿಕಾಸ್ ನಾನು ಮೊದಲಿಂದನೂ ಕೊಕೊನಟ್ ಆಯಿಲ್ ಅಂದರೆ ಪ್ಯೂರ್ ಕೊಕೊನಟ್ ಆಯಿಲ್ ಯೂಸ್ ಮಾಡೋದ್ರಿಂದ ನಾನು ಹೇರ್ ಸಿರಮ್ ಯೂಸ್ ಮಾಡೋದಿಲ್ಲ. ಸೊ ಪ್ಯೂರ್ ಕೊಕೊನಟ್ ಆಯಿಲಲ್ಲಿ ಸಹ ನಾನು ಹೇಗೆ ನನ್ನ ಆಯಿಲ್ ತಯಾರು ಮಾಡ್ಕೊಳ್ತೇನೆ ಹೇಳಿದರೆ, ನಾನು ಯೂಸ್ ಮಾಡೋ ಕೊಕೊನಟ್ ಆಯಿಲ್ಗೆ ನಾನು ಕರಿಬೇವಿದೆಯಲ್ವಾ, ಅದನ್ನು ಕೆಲವೊಂದು ಸತಿ ಒಣಗಿರೋ ಕರಿಬೇವನ್ನು ಹಾಕ್ತೇನೆ, ಇಲ್ಲಾಂದರೆ ನಾರ್ಮಲ್ ಕರಿಬೇವನ್ನು ಹಾಕಿ ಸರಿ ಕುದಿಸಿ ಅದನ್ನು ನಾನು ಗಾಳಿಸೋದಿಲ್ಲ, ಅಂದರೆ ಆ ಕರಿಬೇವನ್ನು ತೆಗೆಯುವುದಿಲ್ಲ, ಅದನ್ನೇ ಸ್ಮ್ಯಾಶ್ ಮಾಡಿ ನಾನು ಆ ಆಯಿಲನ್ನು ಯೂಸ್ ಮಾಡ್ತೇನೆ. ಅಂದರೆ ಬಿಸಿ ಮಾಡಿ ಥಂಡಿ ಆದಮೇಲೆ ಅದನ್ನು ಸ್ಮ್ಯಾಶ್ ಮಾಡಿ ಕರಿಬೇವನ್ನು ಸ್ಮ್ಯಾಶ್ ಮಾಡಿ ಅದನ್ನು ಯೂಸ್ ಮಾಡ್ತೇನೆ ಸ್ನಾನ ಮಾಡುವ ಮುಂಚೆ. ಜಾಸ್ತಿ ನಾವು ಅಂದರೆ ಆಯಿಲಿಂಗ್ ಜಾಸ್ತಿ ಹೇರಿಗೆ ಮಾಡ್ತಾ ಇರಬೇಕು, ಯಾಕಂತ ಹೇಳಿದರೆ ಆಯಿಲ್ ನಾವು ಎಷ್ಟು ಹಾಕ್ತೇವೆ ಸೊ ಅಷ್ಟು ಒಳ್ಳೆಯದು. ಆರೆಲ್ಸ್ ನಮಗೆ ತಲೆನೋವು ಬರೋದಾಗಿರ್ಬೋದು, ಡ್ಯಾಂಡ್ರಫ್ ಆಗೋದಾಗಿರ್ಬೋದು, ಅಥವಾ ಲೈಕ್ ಫುಲ್ ಹೇರ್ ಸ್ಕ್ಯಾಲ್ಪ್ ಫುಲ್ ಡ್ರೈ ಇರೋದಿರ್ಬೋದು. ಸೊ ನಾವು ಆಯಿಲ್ ಎಷ್ಟು ಹಾಕ್ತೇವೆ ಅಷ್ಟು ಒಳ್ಳೆಯದು. ಈವನ್ ನಾನು ಸ್ಟ್ರೈಟ್ನಿಂಗ್ ಮಾಡಿದ್ದಾಗ ಕೂಡ ನಾನು ಆಯಿಲ್ ಹಾಕ್ತಾ ಇದ್ದೆ, ಬಟ್ ಅವ್ರು ಹೇಳಿದ್ರು ನೀವು ಆಯಿಲ್ ಹಾಕಬಾರ್ದು. ಸೊ ಅದರಲ್ಲಿ ಏನು ಗೊತ್ತಾಗೋದು ಹೇಳಿದರೆ, ನಾವು ಎಷ್ಟು ಆಯಿಲ್ ಹಾಕ್ತೇವೆ ನೋಡಿ ನಮ್ಮ ಹೇರ್ ಅಷ್ಟು ಗ್ರೋ ಆಗ್ತದೆ. ಲೈಕ್ ಹೇರ್ ಹುಡುಗಿಯರಿಗೆ ನನಗೆ ಗೊತ್ತಿರೋ ಪ್ರಕಾರ, ನಾನು ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದು, ಸ್ಟ್ರೈಟ್ನಿಂಗ್ ಮಾಡಿದಾಗಲೂ ಸಹ ನಾನು ಆಯಿಲ್ ಹಾಕ್ತಿದ್ದೆ. ಸೊ ಆವಾಗ ನನ್ನ ಹೇರ್ ಜಾಸ್ತಿ ಗ್ರೋ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ನಂದು ಒಂದು 3 ಮಂತ್ಸಲ್ಲಿ ಇಲ್ಲಿ ತನಕ ಕರ್ಲ್ ಆಗಿತ್ತು ಅಂದರೆ ನನ್ನ ಹೇರ್ ಗ್ರೋ ಆಗಿ ಇಲ್ಲಿ ತನಕ ಬಂದಿತ್ತು. ಸೊ ಇಷ್ಟು ಗ್ರೋ ಆಗಿತ್ತು. ಹಾಗಾಗಿ ನನಗೆ ತುಂಬ ಜನ ಹೇಳಿದ್ರು, ನೀನು ಆಯಿಲೆಲ್ಲ ಹಾಕ್ಲಿಕ್ಕೆ ಹೋಗಬೇಡ, ನಿನ್ನ ಹೇರ್ ಹಾಳಾಗ್ತದೆ. ಬಟ್ ನಮಗೆ ಬೇಕಿರೋದು ಅದೇ ಅಲ್ವಾ, ಹೇರ್ ಗ್ರೋ ಆಗಬೇಕು. ಸೊ ಈ ಪಾರ್ಟಿಗೆ ಇಲ್ಲಿಗೆ ನಾನು ನಂದು ಸ್ನಾನ ಮಾಡುವ ಮುಂಚೆ ಏನಿದೆ ಅದನ್ನು ಕ್ಲೋಸ್ ಮಾಡ್ತೇನೆ. ಕೆಲವರು ಸಿರಮ್ ಯೂಸ್ ಮಾಡ್ತಾರೆ, ನನಗೆ ಸಿರಮ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ನಾನು ನಿಮಗೆ ಯಾವತ್ತಾದರೂ ನನಗೆ ಅದರ ಬಗ್ಗೆ ಗೊತ್ತಾದರೆ ನಾನು ನಿಮಗೆ ಅದನ್ನು ಹೇಳ್ತೇನೆ. ಆದರೆ ನಾನು ಹೇಳೋದು ಪ್ಯೂರ್ ಕೊಕೊನಟ್ ಆಯಿಲ್ ಯೂಸ್ ಮಾಡಿದರೆ ಒಳ್ಳೆಯದು. ಆ್ಯಂಡ್ ನೆಕ್ಸ್ಟ್ ಬರೋದು ಸ್ನಾನ ಮಾಡುವಾಗ ನೀವು ಆದಷ್ಟು ನಾರ್ಮಲ್ ವಾರ್ಮ್ ವಾಟರನ್ನು ಯೂಸ್ ಮಾಡಿದರೆ ಒಳ್ಳೆಯದು. ಬಿಸಿ ನೀರಿಗಿಂತ ಸಹ ವಾರ್ಮ್ ವಾಟರ್ ಇರ್ತದಲ್ವ, ಅದನ್ನು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಆ್ಯಂಡ್ ಗೀಸರ್ ಇದ್ದಾಗಿರ್ಬೋದು, ಆ ಹೀಟರ್ ಅದರದ್ದೆಲ್ಲ ನೀವು ತಲೆ ತೊಳೆದ್ರೆ ನಿಮ್ಮ ಹೇರ್ ಫಾಲ್ ತುಂಬ ಆಗ್ತದೆ. ಲೈಕ್ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇರೋದು ನಾನು ಇಲ್ಲಿವರೆಗೂ ಆಯಿತು. ಲೈಕ್ ತಲೆಗೆ ನಾನು ಗೀಸರ್ ವಾಟರ್ ಹಾಕ್ಲಿಕ್ಕೇನೆ ಹೋಗಲಿಲ್ಲ. ನಾನು ಫಸ್ಟು ತಣ್ಣೀರಲ್ಲಿ ತಲೆ ತೊಳ್ಕೊಂಡು ಮತ್ತೆ ನಾನು ಬೇಕಾದ್ರೆ ನಾರ್ಮಲ್ ಆಗಿ ನಾವು ಗೀಸರ್ ವಾಟರಿಂದ ಬಿಸಿ ನೀರು ಸ್ನಾನ ಮಾಡೋದು. ಸೊ ನನ್ನ ಹೇರ್ ಕೇರ್ ರೂಟೀನೇ ಡಿಫ್ರೆಂಟ್, ನನ್ನ ನಾರ್ಮಲ್ ರೂಟೀನೇ ಡಿಫ್ರೆಂಟ್. ಸೊ ನಾನು ತಲೆಗೆ ಸ್ನಾನ ಮಾಡುವುದೇ ಲೈಕ್
ಬೆಳಗ್ಗೆ ತಲೆಗೆ ಸ್ನಾನ ಮಾಡಿದ್ರೆ ರಾತ್ರಿ ನಾನು ಮೈಗೆ ಸ್ನಾನ ಮಾಡೋದು, ಆ ಥರ. ಒಟ್ಟಿಗೆ ಸ್ನಾನ ಮಾಡೋದು ಯಾವಾಗಾದ್ರೂ ಒಂದ್ಸತಿ, ಲೈಕ್ ತಲೆ ಫಸ್ಟ್ ತೊಳೆದು ತಣ್ಣೀರಲ್ಲಿ ಮತ್ತೆ ಪುನಃ ಬಿಸಿನೀರು ಹಾಕೊಳ್ಳೋದು. ಆಗ ನನಗೆ ಹೇರ್ ಕೇರ್ ಮಾಡ್ಲಿಕ್ಕೆ ಆಗುದಿಲ್ಲ, ಲೈಕ್ ಈ ಕರ್ಲ್ ಆಗಿರ್ಬೋದು, ನಾನು ಕ್ರೀಮ್ ಎಲ್ಲ ಹಚ್ಚಿರ್ತೇನೆ, ಸೊ ನಾನು ಮೇಲೆ ಕಟ್ಲಿಕ್ಕೆ ಆಗುದಿಲ್ಲ ಅದೆಲ್ಲ ಮಾಡಿ, ಬಿಕಾಸ್ ಸ್ನಾನ ಮಾಡಬೇಕಾದ್ರೆ. ಹಾಗಾಗಿ ನಾನು ಲೈಕ್ ನನ್ನ ಫುಲ್ ಡಿಫ್ರೆಂಟ್ ಹೇರ್ ಕೇರ್ ರುಟೀನ್ ಮತ್ತು ನನ್ನ ನಾರ್ಮಲ್ ರುಟೀನೇ ಡಿಫ್ರೆಂಟ್. ಆ್ಯಂಡ್ ನೆಕ್ಸ್ಟ್ ಬರುವಂಥದ್ದು ನಾನು ಯಾವ ಶ್ಯಾಂಪು ಯೂಸ್ ಮಾಡ್ತೇನೆ ಅಂತ. ಆ್ಯಂಡ್ ನಿಜ ಹೇಳ್ತೇನೆ, ಒಂದು ಟು ಬಿ ಆನೆಸ್ಟ್, ನಾನು ತುಂಬ ಶ್ಯಾಂಪೂಸ್ ನಾನು ಟ್ರೈ ಮಾಡಿದ್ದೆ, ತುಂಬ ಹೇಳಿದರೆ ತುಂಬ, ಅಂದರೆ ಕರ್ಲಿ ಹೇರಿಗೆ. ಸೊ ನನಗೆ ಲಾಸ್ಟಿಗೆ ಸೂಟ್ ಆಗಿದ್ದು ಡವ್ ಮಾತ್ರ, ಡವ್ ಬ್ಯೂಟಿಫುಲ್ ಕರ್ಲ್ಸ್. ನಿಮಗೆ ಇದರಲ್ಲಿ ಉಲ್ಟಾ ಕಾಣ್ತದೆ, ನಾನು ಇಲ್ಲಿ ಸ್ಕ್ರೀನಲ್ಲಿ ಹಾಕ್ತೇನೆ, ಅದರ ಕೋಂಬೋ ಏನಿದೆ ನಾನು ಅದನ್ನು ಸ್ಕ್ರೀನಲ್ಲಿ ಹಾಕ್ತೇನೆ. ಸೊ ನಾನು ಡವ್ ಬ್ಯೂಟಿಫುಲ್ ಕರ್ಲ್ಸ್ನವರ ಶ್ಯಾಂಪೂ, ಕಂಡೀಷ್ನರ್, ಮಾಸ್ಕ್, ಜೆಲ್ ಯೂಸ್ ಮಾಡ್ತಿದ್ದೆ. ಆ್ಯಂಡ್ ನಾನು ಏನು ಮಾಡಿದೆ ಹೇಳಿದರೆ, ನನ್ನ ಕರ್ಲ್ ಕೇರ್ ಮಾಡೋದ್ರಿಂದ ನಾನು ತುಂಬ ಅಂತ ಹೇಳಿದರೆ ತುಂಬ ಶ್ಯಾಂಪೂಸ್, ಕ್ರೀಮ್, ಕರ್ಲ್, ಜೆಲ್ ಎಲ್ಲ ಟ್ರೈ ಮಾಡಿದೆ. ಸೊ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ತುಂಬ ಸರ್ಚ್ ಮಾಡಿ 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 ಲಾಸ್ಟಿಗೆ ನನಗೆ ಸಿಕ್ಕಿದ್ದು ಡವ್ ಬ್ಯೂಟಿಫುಲ್ ಕರ್ಲ್ಸ್ ಅವರದ್ದು ಶ್ಯಾಂಪೂ, ಕಂಡೀಷ್ನರ್ ಮತ್ತು ಜೆಲ್ ಯೂಸ್ ಮಾಡ್ತಿದ್ದೆ. ಆಗ ಸ್ವಲ್ಪ ಚೆನ್ನಾಗಿತ್ತು, ಸೆಟ್ ಆಗಿತ್ತು, 4 ಮಂತ್ವರೆಗೂ ಬಂತು ಒಂದು ಸತಿ ತಗೊಂಡಿದ್ದು. ಆಮೇಲೆ ಅದಕ್ಕೆ ಕಾಸ್ಟ್ಲಿ ಅಲ್ವಾ, ನೆಕ್ಸ್ಟ್ ತಗೊಳ್ಳಿಕ್ಕೆ ನಾನು ಸ್ಟೂಡೆಂಟ್ ಬೇರೆ, ನನ್ನ ಹತ್ರ ಎಲ್ಲಿಂದ ಅಷ್ಟು ಹಣ ಬರ್ತದೆ, ಅಂದರೆ ತುಂಬ ಕಾಸ್ಟ್ಲಿ ಇದೆ. ಸೊ ಆಫರ್ ಇದ್ದಾಗ ನೀವು ತಗೋಬಹುದು. ನಾನು ತಗೊಂಡಾಗ ತುಂಬ ಕಾಸ್ಟ್ಲಿ ಆಯಿತು. ಸೊ ನಂದು ಖಾಲಿ ಆದಮೇಲೆ ನನ್ನ ಹತ್ರ ಅಷ್ಟು ಇರಲಿಲ್ಲ. ಸೊ ನಾನು ನೆಕ್ಸ್ಟ್ ಬಿ ಬ್ಲಂಟ್ ಅವ್ರದ್ದು ಟ್ರೈ ಮಾಡಿದೆ. ಬಟ್ ಬಿ ಬ್ಲಂಟ್ ಅವ್ರದ್ದು ಟ್ರೈ ಮಾಡಬೇಕಾದ್ರೆ ಒಂದು ತಿಂಗಳು ಚೆನ್ನಾಗೇ ಇತ್ತು, ಮತ್ತೆ ನನಗೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಯಿತು. ಅಂದರೆ ಫುಲ್ ಇಲ್ಲಿ ಇಚ್ಚಿಂಗ್ ಆಗೋದು, ಇಲ್ಲಿ ಇಚ್ಚಿಂಗ್ ಆಗೋದು, ಇಲ್ಲಿ ಇಚ್ಚಿಂಗ್ ಆಗೋದು, ಅಂದರೆ ಅದು ನನ್ನ ಸ್ಕ್ಯಾಲ್ಪಿಗೆ ಸೂಟ್ ಆಗಲಿಲ್ಲ ಆ್ಯಂಡ್ ನನ್ನ ಹೇರಿಗೂ ಸೂಟ್ ಆಗಲಿಲ್ಲ. ಬಟ್ ಅವ್ರದ್ದು ಕ್ರೀಮ್, ಅವ್ರದ್ದು ಕಂಡೀಷ್ನರ್ ಮತ್ತು ಶ್ಯಾಂಪು ನನ್ನ ತಂಗಿಗೆ ಸೂಟ್ ಆಯಿತು. ಲೈಕ್ ಅದು ಒಳ್ಳೆ ಇದೆ, ಇಲ್ಲ ಹೇಳಲ್ಲ, ಬಟ್ ನನಗೆ ಸೂಟ್ ಆಗಲಿಲ್ಲ. ಸೊ ಅದಾದಮೇಲೆ ನಾನು ಜೆಲ್ ಯೂಸ್ ಮಾಡ್ತಿದ್ದೆ. ಮೊದಲು ಡವ್ ಬ್ಯೂಟಿಫುಲ್ ಕರ್ಲ್ಸ್ ಅವರ ಈ ಜೆಲ್ ಯೂಸ್ ಮಾಡ್ತಿದ್ದೆ. ಅದಾದಮೇಲೆ ನನಗೆ ಒಟ್ಟಿಗೆ ತಗೊಳ್ಬೇಕಲ್ವಾ, ಸೊ ನಾನು ಹೊಸದು ಟ್ರೈ ಮಾಡಿದೆ, ಆರಟ ಅವರದ್ದು ಕ್ರೀಮ್ ಮತ್ತು ಜೆಲ್. ಸೊ ಅದಿಲ್ಲ, ಬಟ್ ಖಾಲಿಯಾಗಿದೆ. ನಾನು ನಿಮ್ಗೆ ಇಲ್ಲಿ ಸ್ಕ್ರೀನಲ್ಲಿ ಫೋಟೋ ಹಾಕ್ತೇನೆ. ಆರಟ ಅವ್ರದ್ದು ಕ್ರೀಮ್ ಮತ್ತು ಜೆಲ್ ತುಂಬ ಸ್ಮೆಲ್ ಚೆನ್ನಾಗಿದೆ ಆಯಿತಾ, ಬೆಸ್ಟ್ ಸ್ಮೆಲ್ ಅಂತ ಹೇಳ್ಬೋದು. ಬಟ್ ಏನಂತ ಹೇಳಿದರೆ ಅದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ, ನಿಮ್ಗೆ ಇವಾಗಲೂ ಹೇಳ್ತೇನೆ, ನಾನು ಇವಾಗಲೂ ಯೂಸ್ ಮಾಡ್ತೇನೆ, ಅದರದ್ದು ರಿಸಲ್ಟ್ ಒಳ್ಳೆ ಇತ್ತು. ಅದಾದಮೇಲೆ ಬೇಡ ನನಗೆ ಬಿ ಬ್ಲಂಟ್ ಅವ್ರದ್ದು. ಸೊ ನಾನು ಆಗ ನೋಡಿ, ನನ್ನ ಶ್ಯಾಂಪು ಕಂಡೀಷ್ನರ್ ಬಿ ಬ್ಲಂಟ್ ಅವ್ರದ್ದಾಗಿದ್ರೆ, ಕರ್ಲ್ ಕ್ರೀಮ್ ಮತ್ತು ಕರ್ಲ್ ಜೆಲ್ ನಾನು ಆರಟ ಅವ್ರದ್ದು ಯೂಸ್ ಮಾಡ್ತಿದ್ದೆ. ಸೊ ಅದು ಬೇಡ ಅಂತ ಹೇಳಿ ಪುನಃ ಒಂದು 4 ಮಂತ್ಸ್ ಆದಮೇಲೆ ನಾನು ಎಗೇನ್ ಆಫರ್ ಬಂತು. ಆಗ ನಾನು ಡವ್ ಶ್ಯಾಂಪೂ, ಕಂಡೀಷ್ನರ್, ಜೆಲ್, ಮಾಸ್ಕ್ ಇಷ್ಟನ್ನು ನಾನು 1100ಗೆ ಸಿಕ್ಕಿತ್ತು ನನಗೆ ಆಫರಲ್ಲಿ. ಸೊ ಎಕ್ಸ್ಪೈರ್ ಡೇಟ್ ಏನಿಲ್ಲ, ಏನಾಗಲಿಲ್ಲ, ಬಟ್ ಆಫರಲ್ಲಿ ಎಕ್ಸ್ಪೈರ್ ಡೇಟ್ ಏನಾಗಲಿಲ್ಲ, ಬಟ್ ನನಗೆ ಆಫರಲ್ಲಿ ಸಿಕ್ಕಿತ್ತು, ಸೇಲ್ಸ್ ನಡೀತಾ ಇದೆಯಲ್ವಾ. ಸೊ 1100ಗೆ ಸಿಕ್ತು 3000 ಪ್ರಾಡಕ್ಟ್. ಇವಾಗ ನಾನು ಇದನ್ನು ಯೂಸ್ ಮಾಡ್ತಿದ್ದೇನೆ, ಬಟ್ ಸೆಟ್ ಆಗಲಿಕ್ಕೆ ತುಂಬ ಡಿಲೇ ಮಾಡ್ತಿದ್ದೆ ನನ್ನ ಹೇರಿಗೆ. ಅದು ಆ ಪ್ರಾಡಕ್ಟ್ ಸೆಟ್ ಆಗಿ 4-5 ಮಂತ್ಸ್ನಲ್ಲಿ ಸೆಟ್ ಆಗಲಿಕ್ಕೆ, ಅಂದರೆ ನನಗೆ ಆ ಕರ್ಲ್ಸ್ ಸಿಗ್ತಾ ಇಲ್ಲ ಮೊದಲು ಹೇಗೆ ನನಗೆ ಬರ್ತಾ ಇತ್ತು. ಸೊ ನಾನು ನಾರ್ಮಲ್ ಆಗಿ ಬಿಟ್ಟಾಗ ಸ್ವಲ್ಪ ರಫ್ ಆಗಿರ್ತದೆ, ಬಟ್ ಈ ಥರ ಕರ್ಲ್ ಮೇಂಟೈನ್ ಮಾಡಿದಾಗ ನನ್ನ ಹೇರ್ ಸ್ವಲ್ಪ ಸ್ಮೂತ್ ಆಗಿ ಲೈಕ್ ಈ ಥರ ಕರ್ಲ್ಸ್ ಇರ್ತದೆ ನನಗೆ. ಯಾವಾಗ ನಾನು ಕರ್ಲ್ ಅಂದರೆ ಮೇಂಟೈನ್ ಮಾಡೋದನ್ನು ನಿಲ್ಲಿಸ್ತೇನೆ, ಆಗ ನನ್ನ ಹೇರ್ ಸ್ವಲ್ಪ ರಫ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ನಿಮಗೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೇನೆ ನಾನು ಹೇಗೆ ಯೂಸ್ ಮಾಡ್ತಿದ್ದೆ. ಸೊ ಶ್ಯಾಂಪೂ ಮತ್ತು ಕಂಡೀಷ್ನರ್ ಆ್ಯಸ್ ಯೂಶುವಲ್ ಎಲ್ರಿಗೂ ಗೊತ್ತಿರೋ ಥರ ಶ್ಯಾಂಪೂ ಹಾಕಿಬಿಟ್ಟು ತೊಳೆದಾದ್ಮೇಲೆ ಕಂಡೀಷ್ನರ್ ಹಾಕಿ 1 ನಿಮಿಷ ಅಥವಾ 2 ನಿಮಿಷ ಬಿಡಬೇಕು ಹಾಗೇನೆ. ಸೊ ನಾವು ಸ್ಕ್ವೀಸ್ ಮಾಡಬೇಕು ಕಂಡೀಷ್ನರ್ ಹಾಕ್ದಾಗತ್ತಾ. ಸೊ ನಂದು ಕೋಂಬ್ ಯೂಸ್ ಮಾಡೋದು ಯಾವುದು ಅಂತ ಮತ್ತೆ ಹೋಗ್ಬಿಟ್ಟೆ ಹೇಳಲಿಕ್ಕೆ. ಸೊ ನಾರ್ಮಲ್ ಡೇಸಲ್ಲಿ ನಾನು ಕೋಂಬ್ ಮಾಡೋದಿಲ್ಲ ನನ್ನ ಹೇರನ್ನು. ನಾನು ಯಾವಾಗ ಅಂದರೆ ಕರ್ಲ್ ಹೇರ್ನವರು ಯಾವತ್ತು ಕೋಂಬ್ ಮಾಡಿದರೆ ಅವರ ಹೇರ್ ಸ್ಪಾಯ್ಲ್ ಆಗ್ತದೆ. ಅದೊಂದು ನಾನು ತುಂಬ ನಿಜ ಹೇಳ್ತೇನೆ, ನಾನು ನನ್ನ ಹೇರ್ ಕೇರ್ ಮಾಡಿದಷ್ಟು ನಾನು ನಾರ್ಮಲ್ ಆಗಿ ರಿಸರ್ಚ್ ಮಾಡಿರ್ಲಿಕ್ಕಿಲ್ಲ. ಎಷ್ಟು ಪ್ರಾಡಕ್ಟ್ ಟ್ರೈ ಮಾಡಿದೆ, ಎಷ್ಟು ಪ್ರಾಡಕ್ಟ್ ಹುಡುಕಿದೆ, ಯಾವುದು ಹೇಗೆ ಕರ್ಲ್ ಹೇಗೆ ನೀಟಾಗಿ ಇಟ್ಕೊಳ್ಬೋದು, ಯಾವ ಥರ ಮೇಂಟೈನ್ ಮಾಡಬೇಕೆಲ್ಲ. ಸೊ ಇದರಿಂದ ನಾನು ಕಂಡೀಷ್ನರ್ ಹಾಕಿದ್ಮೇಲೆ ಈ ಥರ ಹಾಕಿ ಹೀಗೆ ಅಂದರೆ ರೊಟೇಟ್ ಮಾಡ್ತೇನೆ, ಆಮೇಲೆ ಬಿಡ್ತೇನೆ. ಸೊ ಆಗ ನಮಗೆ ಅಲ್ಲಿ ಕರ್ಲ್ ಸಿಗ್ತದೆ. ಆ್ಯಂಡ್ ಕಂಡೀಷ್ನರ್ ಹಾಕಿದ ತಕ್ಷಣ ನಮ್ಮ ಹೇರ್ ಸ್ಮೂತ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಲೈಕ್ ಯಾವುದೇ ಸಿಕ್ ಆಗಿರ್ಬೋದು ಅಥವಾ ಫುಲ್ ಈ ಥರ ಹಿಡ್ಕೊಂಡಿದ್ರೆ ಕೂದಲೆಲ್ಲ, ಅಲ್ಲಿಗೆ ಕಂಡೀಷ್ನರ್ ಹಾಕಿದಾಗ ಅದು ಬಿಡ್ತದೆ.
ಸೊ ನಿಮ್ಮ ಹೇರ್ ಏನಾದರೂ ತುಂಬ ರಫ್ ಆಗಿದ್ರೆ ಲೈಕ್ ನಾರ್ಮಲ್ ಆಗಿ ಆ ಕಂಡೀಷನರ್ ಯೂಸ್ ಮಾಡ್ಬೋದು. ಲೈಕ್ ಪೊಲ್ಯೂಷನ್ ಆಗಿ ಅಥವಾ ಟ್ರಾವೆಲ್ ಮಾಡಿರ್ತೀರಾ ಅಥವಾ ಏನೋ ನೀರು ಚೇಂಜ್ ಆಗಿ ತುಂಬ ಹೇರ್ ರಫ್ ಆಗಿದ್ರೆ ನೀವು ಈ ಡೀಪ್ ಮಾಯ್ಶ್ಚರ್ ಮಾಸ್ಕ್ ಅನ್ನ ಯೂಸ್ ಮಾಡ್ಕೊಳ್ಬೇಕು. ಇದು ನಾನು ಹೊಸತಾಗಿ ತಂದಿದ್ದು. ಡೀಪ್ ಮಾಯ್ಶ್ಚರ್ ಮಾಸ್ಕ್ ಅನ್ನ ಯೂಸ್ ಮಾಡೋದು ಹೇಗೆ ಹೇಳಿದ್ರೆ, ಇದನ್ನ ನಾವು 2 ವಾರಕ್ಕೊಮ್ಮೆ 1 ವಾರಕ್ಕೊಮ್ಮೆ ಆ ಥರ ಯೂಸ್ ಮಾಡ್ಬೋದು ಮಂತಲ್ಲಿ. ಯಾಕೆ ಗೊತ್ತುಂಟ, ಇದು ತುಂಬಾ ಸ್ಮೂತ್ನೆಸ್ ಕೊಡ್ತದೆ. ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಒಂದೇ ಸತಿ ಯೂಸ್ ಮಾಡಿದಾಗ ತುಂಬಾ ಸ್ಮೂತ್ನೆಸ್ ಕೊಟ್ಟರೆ ಉಂಟಲ್ಲ, ನಮ್ಮ ಕರ್ಲ್ ಅಷ್ಟು ನಿಲ್ಲುವುದಿಲ್ಲ ತುಂಬಾ ಸ್ಮೂತ್ನೆಸ್ ಕೊಟ್ರೆ. ಸೊ ಸ್ವಲ್ಪ ಆದ್ರೂ ರಫ್ ಇರಲೇಬೇಕು ನಮಗೆ ಕರ್ಲ್ ಹೇರ್ ನವರಿಗೆ. ಇದನ್ನ ನಾವು ನಾನು ಹೇಳಿದಾಗೆ ಹೇಗೆ ನಾವು ಕಂಡೀಷನರ್ ಯೂಸ್ ಮಾಡ್ತೇವೆ ಹಾಗೇನೆ ಮಾಸ್ಕ್ ಅನ್ನ ಯೂಸ್ ಮಾಡೋದು. ಸೊ ಹಾಕ್ಬಿಟ್ಟು ಸ್ವಲ್ಪ 1-2 ನಿಮಿಷ ಬಿಟ್ಟ ಮೇಲೆ ನೀವು ತೊಳ್ಕೊಳ್ಬಹುದು ಹೇರ್ನ. ಅದಾದ್ಮೇಲೆ ನಾನು ಹೇಳ್ತೇನೆ ಅಂದ್ರೆ ಅದಾದ್ಮೇಲೆ ಈ ಜೆಲ್ ಹೇಗೆ ಯೂಸ್ ಮಾಡೋದಂತ. ಸೊ ಆಫ್ಟರ್ ಅದೆಲ್ಲ ಹಾಕಿದ್ಮೇಲೆ ಸ್ನಾನ ಎಲ್ಲ ಆದ್ಮೇಲೆ ವೆಟ್ ಹೇರ್ ಇರ್ತದಲ್ವಾ, ಅವಾಗ ಜಾಸ್ತಿ ವೆಟ್ ಸೇರ್ಬಾರ್ದು. ಈ ಜೆಲ್ ನ ಯೂಸ್ ಮಾಡ್ಕೊಳ್ಬಹುದು. ಸೊ 2 ಸೈಡ್ ಹಾಕ್ಬಿಟ್ಟು ನೀವು ಈ ತರ ಸ್ಕ್ವೀಸ್ ಮಾಡ್ಕೊಳ್ಬೇಕು ಹೇರ್ ಅನ್ನ. ಸೊ ಅದು ನಿಮ್ಗೆ ಕರ್ಲ್ ಒಣಗಿದ್ಮೇಲೆ ಗೊತ್ತಾಗ್ತದೆ. ನೀವು ಅಂದ್ರೆ ವೆಟ್ ಇರುವಾಗ ನಿಮ್ಮ ಹೇರ್ ಹೇಗೆ ಕರ್ಲ್ ಆಗಿದೆಯಾ ಇಲ್ವಾ ಅಂತ ಕರೆಕ್ಟ್ ಆಗಿ ಗೊತ್ತಾಗುದಿಲ್ಲ. ಸೊ ಇಷ್ಟು ಪ್ರಾಡಕ್ಟ್ ನಾನು ಡವ್ ಇಂದ ಯೂಸ್ ಮಾಡ್ತಿರೋದು. ಇದು 2 ಪ್ರಾಡಕ್ಟ್ ನನಗೆ ಮ್ಯಾನಿಟೀನ್ ಅವರದು. ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೇನೆ. ಹಾಗಾಗಿ ಅವರು ನನಗೆ 2 ಮಂತ್ಸಿಗೆ ಒಂದ್ಸತಿ ಒಂದೊಂದು ಪ್ರಾಡಕ್ಟ್ ಕಳಿಸಿರ್ತಾರೆ ನಮಗೆ ಯಾವ್ದು ಬೇಕು. ಬಟ್ ಇದು ನನಗೆ ಫಸ್ಟ್ ಅವ್ರು ಕಳಿಸಿದಾಯ್ತಾ, ನಿಜ ಹೇಳ್ತೇನೆ, ಲಿಟ್ರಲಿ ಬೆಸ್ಟ್ ಪ್ರಾಡಕ್ಟ್ ಇದೆ. ಅಂದ್ರೆ ನನ್ನ ಕರ್ಲ್ ಹೇರಿಗೆ ತುಂಬಾ ಸಪೋರ್ಟ್ ಮಾಡ್ತಿದೆ. ನನಗೆ ಡವ್ ಎಷ್ಟು ಇಷ್ಟನೋ ನಾನು ಇದನ್ನು ಅಷ್ಟೇ ಇಷ್ಟ. ನಾನು ಒಂದೊಂದ್ಸತಿ ಶಾಂಪೂ ಕಂಡೀಷನರ್ ಯೂಸ್ ಮಾಡಲ್ಲ, ಜಸ್ಟ್ ಇದನ್ನು ಯೂಸ್ ಮಾಡ್ತೇನೆ. ಬಟ್ ಇದನ್ನು ಯೂಸ್ ಮಾಡೋದು ಹೇಗೆ ಹೇಳಿದ್ರೆ, ಖಾಲಿ ನಿಮ್ಮ ವೆಟ್ ಹೇರ್ ಇರ್ತದಲ್ವಾ, ತೊಳಿಲಿಕ್ಕೆ ಆಗುದಿಲ್ಲ, ಆಗ ಹೇರ್ ವಾಶ್ ಇಲ್ಲೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ವೆಟ್ ಹೇರಿಗೆನೆ ಕ್ರೀಮ್ ಅನ್ನ ಹಾಕಿ ಅಂದ್ರೆ ಸ್ವಲ್ಪ ಇಷ್ಟು ಇಲ್ಲಿಗೆ ಹಾಕ್ಬಿಟ್ಟು ಸ್ವಲ್ಪ ವೆಟ್ ಅಂದ್ರೆ ನೀರ್ ಹಾಕೊಂಡು ಜಸ್ಟ್ ಈ ತರ ಮಾಡ್ಕೊಂಡು ಆಮೇಲೆ ಫುಲ್ ಹಚ್ಚಿ ಆದ್ಮೇಲೆ ಇದರಿಂದ ನೀವು ನಿಮ್ಮ ಸ್ಟೈಲ್ ಮಾಡ್ಕೋಬಹುದು. ಆರ್ ಈ ತರ ನೀವು ಮಾಡ್ಕೊಂಡ್ರೆ ಅದು ನಿಮ್ಗೆ ಸ್ವಲ್ಪ ಕರ್ಲ್ಸ್ ಕೊಡ್ತದೆ ಕರೆಕ್ಟ್ ಆಗಿ. ದೆನ್ ಕಮ್ಸ್ ಟು ಜೆಲ್. ಯಾಕಂದ್ರೆ ನಮ್ಗೆ ಕರ್ಲ್ ಕ್ರೀಮ್ ಯಾಕೆ ಇಂಪಾರ್ಟೆಂಟ್ ಹೇಳಿದ್ರೆ, ನಿಮ್ಮ ಹೇರ್ ಅನ್ನ ರಫ್ನೆಸ್ ಇಂದ ದೂರ ಮಾಡ್ತದೆ, ಅಂದ್ರೆ ಸ್ವಲ್ಪ ಸ್ಮೂತ್ನೆಸ್ ಕೊಡ್ತದೆ ಕರ್ಲ್ ಕ್ರೀಮ್ ಇಂದ. ಬಟ್ ವೆಟ್ ಹೇರ್ ಇರಬೇಕು. ಇದು ಯಾಕೆ ಹೇಳಿದ್ರೆ, ಇದು ನಿಮ್ಮ ಹೇರ್ ಅನ್ನ ಕರ್ಲ್ ಅನ್ನು ಸೆಟ್ ಮಾಡ್ತದೆ. ವಾಲ್ಯೂಮ್ ಜೆಲ್ ಆಯ್ತಾ, ಇದರಲ್ಲಿ ಬರ್ತದೆ ಹಾರ್ಡ್ ಜೆಲ್, ಡೀಪ್ ಮಾಯ್ಶ್ಚರ್ ಕ್ರೀಮ್ ಆ ತರ ಎಲ್ಲ ಇದೆ. ಬಟ್ ನನ್ಗೆ ಇವಾಗ ಇರೋದು ಇದು. ಸೊ ನಾನು ಇವಾಗ ನೆಕ್ಸ್ಟ್ ಇನ್ನೊಂದ್ಸತಿ ತರಿಸ್ಲಿಕ್ಕೆ ಇದ್ದೇನೆ, ಬಿಕಾಸ್ ಇದು ಖಾಲಿ ಆಗ್ತಾ ಬಂತು. ಸೊ ನಾನು ತುಂಬಾ ಯೂಸ್ ಮಾಡಿದ್ದೇನೆ ಇದನ್ನ. ಅಂಡ್ ವಾಲ್ಯೂಮ್ ಜೆಲ್ ನಿಮ್ಗೆ ಅಷ್ಟು ಹೋಗುದಿಲ್ಲ, ಬಟ್ ಕರ್ಲ್ ಕ್ರೀಮ್ ಇದ್ರೆ ಬೇಗ ಖಾಲಿ ಆಗ್ತದೆ. ಬಿಕಾಸ್ ಕರ್ಲ್ ಕ್ರೀಮ್ ನೀವು ಎಷ್ಟು ಹಾಕಿದ್ರು ಅದು ಸಾಲುದಿಲ್ಲ, ಸ್ಮೂತ್ನೆಸ್ ಬೇಕಲ್ವ. ನನ್ನಂತ ರಫ್ ಹೇರ್ ಇರೋರಿಗೆ ಇಲ್ಲಿದ್ದು ಬ್ಯಾಂಗ್ಳೂರ್ ನೀರಿಗಂತೂ ಫುಲ್ ಇದು ಸಾಲುದಿಲ್ಲ. ಅಂಡ್ ವಾಲ್ಯೂಮ್ ಜೆಲ್ ಹೇಗೆ ಯೂಸ್ ಮಾಡೋದು ಹೇಳಿದ್ರೆ ಅದೇ ಸೇಮ್, ಹೇಗೆ ನೀವು ಕ್ರೀಮ್ ಅನ್ನು ಯೂಸ್ ಮಾಡ್ಕೋತೀರಿ ಹಾಗೇನೆ ವಾಲ್ಯೂಮ್ ಜೆಲ್ ಹಾಕಿ ಸರಿಯಾಗಿ ತರ ಮಾಡಿದ್ರೆ ಸ್ವಲ್ಪ ಹೊತ್ತಲ್ಲಿ ಅಂದ್ರೆ ಒಂದು ಹಾಫ್ ಆನ್ ಅವರ್ 1 ಅವರ್ ಅಲ್ಲಿ ನಿಮ್ಗೆ ನಿಮ್ಮ ಕರ್ಲ್ ಸೆಟ್ ಆಗ್ತದೆ. ಅಂಡ್ ದಿಸ್ ಒನ್ ನಾನು ಇದನ್ನ ಸ್ವಲ್ಪ ಕರೆಕ್ಟ್ ಆಗಿ ನಾನು ಕರ್ಲ್ಸ್ ಮಾಡ್ಕೊಳ್ಳೋದು, ಲೈಕ್ ಇದು ಮುಂದ್ಗಡೆ ಸ್ಟೈಲ್ ಆಗಿರ್ತದಲ್ವಾ, ಹಾಗಾಗಿ. ಅದರ್ವೈಸ್ ನೀವು ನಾರ್ಮಲ್ ಆಗಿ ಈ ತರ ಮಾಡಿದ್ರು ಸಾಕು. ಸೊ ಇದಿಷ್ಟು ಹಾಕಿದ್ಮೇಲೆ ಇದಿಷ್ಟು ನನ್ನ ಪ್ರಾಡಕ್ಟ್. ಅಂಡ್ ಕೆಲವರು ಡ್ರೈ ಮಾಡ್ಲಿಕ್ಕೆ ಅಲ್ವಾ, ಕರ್ಲ್ ಡ್ರೈಯರೇ ಇದೆ. ಕರ್ಲ್ ಹೇರ್ ಅನ್ನ ಡ್ರೈ ಮಾಡ್ಲಿಕ್ಕೆ ನಾನು ಅದೆಲ್ಲ ಮೈಂಟೈನ್ ಮಾಡೋದಿಲ್ಲ. ನಾರ್ಮಲ್ ಹೇರ್ ಅಥವಾ ಹೋಗ್ಬಿಟ್ಟು ಬಿಸಿಲಿಗೆ ನಿಲ್ತೇನೆ. ಸೊ ಇದಿಷ್ಟು ನನ್ನ ಕರ್ಲ್ ಅನ್ನು ಮೈಂಟೈನ್ ಮಾಡುವಂತ. ಸೊ ಇದಿಷ್ಟು ನನ್ನ ಕರ್ಲ್ ಹೇರ್ ಅನ್ನು ನಾನು ಮೈಂಟೈನ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಪ್ರಾಡಕ್ಟ್. ಹೇಗಿದೆ ನೋಡಿ, ಇಷ್ಟು ಖರ್ಚು ಮಾಡ್ಲಿಲ್ಲ ನಾನು ಆಯ್ತಾ. ಇದಕ್ಕೆಲ್ಲ ನಾನು ಖರ್ಚು ಮಾಡ್ಲಿಲ್ಲ, ಇದಕ್ಕೆ ಒಂದು 1000 ಕೊಟ್ಟಿದ್ದೇನೆ. ಇದು ಫ್ರೀ, ಗೊತ್ತಾಯ್ತಲ್ಲ, ಇಷ್ಟೇ. ಒಂದ್ ಹೇಳ್ತೇನೆ, ನಿಮ್ಗೆ ಕರ್ಲ್ ಬೇಕಂತ ಹೇಳ್ತೀರಿ, ನಿಮ್ಮ ಕರ್ಲ್ ಹೇರ್ ಚೆನ್ನಾಗಿರ್ಬೇಕು ಅಂತ ಇದ್ರೆ ಪ್ಲೀಸ್ ರೆಡಿ ಆಗಿರಿ ಖರ್ಚು ಮಾಡ್ಲಿಕ್ಕೆ. ಇಟ್ಸ್ ನಾಟ್ ಈಸಿ. ಲೈಕ್ ನೀವು ಸ್ಟ್ರೈಟ್ ಹೇರ್ ಯೂಸ್ ಮಾಡಿದಾಗೆ ಸ್ಟ್ರೈಟ್ ಹೇರ್ಗೆ ಯಾವ ತರ ಕೇರ್ ಮಾಡ್ತೀರಾ ಆ ತರ ಅಲ್ಲ ಇದು. ತುಂಬಾ ಅಂತ ಹೇಳಿದ್ರೆ ತುಂಬಾ ಕಷ್ಟ ಕರ್ಲ್ ಹೇರ್ ಇದು ಮಾಡೋದು. ಒಂದ್ ಸ್ವಲ್ಪ ಅಂದ್ರೆ ನೀವು ಬಾಚ್ಲಿಕ್ಕೆ ಆಗಲ್ಲ. ನೀವು ಬಾಚಿದ್ರೆ ನಿಮ್ಮ ಹೇರ್ ಫುಲ್ ಫಿಜಿ ಆಗಿರ್ತದೆ. ಹಾಗಾಗಿ ನಾನು ನಿಮ್ಗೆ ಹೇಳೋದು, ಈ ತರ ಕರ್ಲ್ ಹೇರ್ ಅನ್ನ ಆದಷ್ಟು ಕೇರ್ ಮಾಡ್ಕೊಳ್ಳಿ. ಅಂಡ್ ನಾರ್ಮಲ್ ಹೇರ್ ಅನ್ನ ನಾವು ಹೇಗೂ ಕೇರ್ ಮಾಡ್ಬೋದು, ಬಟ್ ಕರ್ಲ್ ಹೇರ್ ನೀವು ಕೇರ್ ಮಾಡಿದಷ್ಟು ನಿಮ್ಗೆ ಚಂದ. ಸೊ ನಾನು ಲೈಕ್ ಈ ತರ ನಿಮ್ಗೆ ನಾರ್ಮಲ್ ಆಗಿ ಬಂದು ನಿಮ್ಗೆ ನಾನು ಕರ್ಲ್ ಹೇರ್ ಪ್ರಾಡಕ್ಟ್ ಬಗ್ಗೆ ಹೇಳ್ತಿದ್ರೆ ನೀವು ನಂಬ್ತಿದ್ರ ಇಲ್ಲ. ಸೊ ನಾನು ಹೇಗೆ ಅಂದ್ರೆ ನನ್ನ ಕರ್ಲ್ ಹೇರ್ ಹೇಗೆ
ಇಟ್ಕೊಂಡಿದ್ದೇನೆ ನಾನು, ಅದ್ರ ಬೇಸ್ ಮೇಲೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೇನೆ. ಇವನ್ ತೋರಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಈ ಥರ ಅಂತ. ಆ್ಯಂಡ್ ಇವನ್ ಹುಡುಗರಿಗೆ ಕೂಡ ನೀವು ಈ ಪ್ರಾಡಕ್ಟ್ನ ಯೂಸ್ ಮಾಡ್ಕೊಳ್ಬೋದು, ಸ್ಪೆಷಲಿ ಇದನ್ನು ಯೂಸ್ ಮಾಡ್ಕೋಬೋದು. ಇದು ಮೆನ್ ಆ್ಯಂಡ್ ವುಮೆನ್ಗೆ ಇರೋದು. ಈ ಥರ ನನಗೆ ಕೊಲಾಬರೇಷನ್ ಬರ್ತದೆ, ಪ್ರಾಡಕ್ಟ್ ಕಳಿಸ್ತಾ ಇರ್ತಾರೆ, PR ಪ್ಯಾಕೇಜ್ ಎಲ್ಲ ಬರ್ತಾ ಇರ್ತದೆ. ಈ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೇನೆ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಿಮಗೆ ಏನಾದರೂ ನನ್ನ ಸ್ಕಿನ್ ಕೇರ್ ರುಟೀನ್ ಬಗ್ಗೆ ಹೇಳಬೇಕು ಅಂತ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಮತ್ತೊಂದು ಎಂತ ಹೇಳಿದರೆ, ಪ್ರಾಡಕ್ಟ್ ಅಂದರೆ ಕೊಲಾಬರೇಷನ್ ಹೇಗೆ ತಗೊಳ್ಳೋದು, ಯಾವ ರೀತಿ ನಾವು ಕೊಲಾಬರೇಷನ್ಗೆ ಅಪ್ಲೈ ಮಾಡ್ಬೋದು, ಹೇಗೆ ಅವರಿಗೆ ನಮ್ಮ ಅಕೌಂಟ್ ಸಿಗ್ತದೆ, ಹೇಗೆ ಅವ್ರು ನಮಗೆ ಅಂದರೆ ರೀಚ್ ಔಟ್ ಆಗ್ತಾರೆ, ನಾವು ಅವ್ರನ್ನ ಹೇಗೆ ರೀಚ್ ಔಟ್ ಆಗ್ಬೋದು ಅಂತ ಏನಾದರೂ ನಿಮಗೆ ವಿಡಿಯೋ ಬೇಕಿದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಗೆ ಕೊಲಾಬರೇಷನ್ಗೆ ರೀಚ್ ಔಟ್ ಆಗ್ಬೋದು ಬೇರೆ ಬ್ರ್ಯಾಂಡ್ ಜೊತೆ ಅಂತ ಹೇಳಿಕೊಡ್ತೀನಿ. ಸೊ ಲಾಸ್ಟ್ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೇನೆ ನನ್ನ ಬ್ಲಾಗನ್ನು ನೋಡ್ತಾ ಇರಿ, ನನ್ನ ವಿಡಿಯೋಸನ್ನು ನೋಡ್ತಾ ಇರಿ. ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಸೊ ನೀವು ಎಂಗೇಜ್ ಆಗಲಿಕ್ಕೆ ಟ್ರೈ ಮಾಡಿ ನನ್ನ ವಿಡಿಯೋದೊಟ್ಟಿಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್.